ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಕೀರ್ತಿ. ಸೊ ಫ್ಯಾಷನ್ ವರ್ಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ, ವೆಲ್ಕಮ್. ಸೊ ಪ್ರತಿ ವಾರ ನಾವು ಫ್ಯಾಷನ್ ವರ್ಲ್ಡಲ್ಲಿ ಬೇರೆ ಬೇರೆ ಫ್ಯಾಷನ್ಗಳ ಬಗ್ಗೆ ಮಾತಾಡ್ತೇವೆ. ಸೊ ಬೇರೆ ಬೇರೆ ರೀತಿಯ ಬ್ಯೂಟಿ ರಿಲೇಟೆಡ್ ಟಿಪ್ಸ್ಗಳನ್ನು ತಗೊಳ್ತೇವೆ. ಅದೇ ರೀತಿ ಈ ಎಪಿಸೋಡಲ್ಲಿ ಕೂಡ ಒಂದು ವಿಷಯದ ಬಗ್ಗೆ ಮಾತಾಡ್ತೇವೆ. ಬಟ್ ಈಗ ನಾನು ಎಲ್ಲಿದ್ದೇನೆ ಅಂತ ಹೇಳಿದೆ, ಪ್ಲಶ್ ಬ್ಯೂಟಿ ಪಾರ್ಲರಲ್ಲಿದ್ದೇನೆ. ಸೊ ಕಳೆದ ಎಪಿಸೋಡಲ್ಲೂ ಕೂಡ ಇಲ್ಲೇ ಇದ್ದೆ ಅಲ್ವಾ. ಸೊ ಮರಳಿ ಈ ಪಾರ್ಲರ್ಗೆ ಬರಬೇಕು ಅಂತ ನಂಗೆ ಅನಿಸ್ತಾ ಇದೆ. ದಟ್ ಮೀನ್ಸ್ ಇಲ್ಲಿನ ಕ್ವಾಲಿಟಿ ಎಷ್ಟು ಚೆನ್ನಾಗಿರ್ಬೋದು ಅಲ್ವಾ. ಸೊ ಇವತ್ತು ಪ್ಲಶ್ ಬ್ಯೂಟಿ ಪಾರ್ಲರಲ್ಲಿದ್ದೇನೆ. ಇವತ್ತು ನನಗೆ ಯಾವ ರೀತಿಯ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅನ್ನೋದನ್ನು ನಾನು ಕೂಡ ಕಾಯ್ತಾ ಇದ್ದೇನೆ. ಸೊ ನೀವು ಕೂಡ ಇವತ್ತಿನ ಫುಲ್ ಎಪಿಸೋಡ್ ನೋಡಿ. ಸೊ ಇವತ್ತು ಯಾವ ರೀತಿ ಪ್ರೊಸೆಸ್ ನಡೀತದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಎಸ್, ಸೊ ಬ್ಯೂಟಿ ಅಂದ ತಕ್ಷಣ ಮೊದಲಿಗೆ ನಮಗೆ ನೆನಪಾಗುವಂಥದ್ದು ಮೇಕಪ್. ಸೊ ಹೇಗೆಲ್ಲ ಮೇಕಪ್ ಮಾಡ್ಕೊಳ್ಬೋದು, ಯಾವ್ಯಾವ ಥರದ್ದು ಮೇಕಪ್ ಇರುತ್ತೆ. ಸೊ ಇದೆಲ್ಲವೂ ಕೂಡ ಬ್ಯೂಟಿಷಿಯನ್ಸಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಸಿಂಪಲ್ ಆಗಿ ನಾವು ಹೇಗೆ ಮೇಕಪ್ ಮಾಡ್ಕೊಳ್ಬೋದು, ಅಥವಾ ಗ್ರ್ಯಾಂಡ್ ಲುಕ್ ಬೇಕಾದರೆ ಅದಕ್ಕೆ ಏನೆಲ್ಲ ನಾವು ಕಲ್ತ್ಕೊಳ್ಬೇಕಾಗತ್ತೆ, ಅಥವಾ ಏನೆಲ್ಲ ಬೇಕು ಮೇಕಪ್ ಐಟಮ್ಸ್, ಇದೆಲ್ಲವನ್ನ ಇವತ್ತಿನ ಎಪಿಸೋಡಲ್ಲಿ ತಿಳ್ಕೊಂಡು ಹೋಗೋಣ. ಸೊ ಇವತ್ತು ನನಗೆ ಮೇಕಪ್ ಮಾಡ್ತಾರೆ ಸೊ ಪ್ಲಶ್ ಬ್ಯೂಟಿ ಪಾರ್ಲರ್ನ ಬ್ಯೂಟಿಷಿಯನ್ಸ್. ಸೊ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಬರೋಣ.
ಎಸ್ ಸೊ ವೆಲ್ಕಮ್ ಬ್ಯಾಕ್. ಸೊ ಮೇಕಪ್ ಮಾಡಿಸ್ಕೊಳ್ತಾರೆ ಅಂತ ಹೇಳಿದೆ, ಮೇಕಪ್ ಮಾಡ್ತಾರೆ ಅಂತ ಹೇಳಿದೆ, ಬಟ್ ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಿರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಮೇಕಪ್ ಫಿನಿಶಿಂಗ್. ಸೊ ಸ್ಟಾರ್ಟಿಂಗ್ ನಾನು ನಿಮ್ಮ ಜೊತೆ ಮಾತಾಡಿದಾಗ ಅದೆಲ್ಲ ನಮ್ಮ ಸಣ್ಣ ಸಣ್ಣ ಮೇಕಪ್ ಸ್ಕಿಲ್ಸನ್ನು ಮಾಡಿರುವಂತಹ ಮೇಕಪ್, ಬಟ್ ಇದು ಆ್ಯಕ್ಚುಲ್ ಪ್ರೊಫೆಷ್ನಲ್ ಲುಕ್. ಸೊ ಮೇಕಪ್ ಅಂತ ಹೇಳಿದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಮೇಕಪ್ ಅಂತ ಹೇಳಿದ್ರೆ ಹೀಗಿರ್ಬೇಕು ಅಂತ ನಾನು ಹೇಳ್ತೇನೆ. ಸೊ ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ಸೊ ನಾನು ಲಾಸ್ಟ್ ಎಪಿಸೋಡಲ್ಲೂ ಹೇಳಿದ್ದೆ ನಿಮಗೆ, ಸೊ ನಿಮ್ಮ ಎಲ್ಲ ರೀತಿಯ ಸರ್ವಿಸ್ಗೋಸ್ಕರ, ಬ್ಯೂಟಿ ಸರ್ವಿಸ್ಗೋಸ್ಕರ ನೀವು ಪ್ಲಶ್ ಬ್ಯೂಟಿ ಪಾರ್ಲರ್ಗೆ ಬರ್ಬೋದು ಅಂತ. ಸೊ ನನ್ನ ಮೇಕಪ್ ಅಂದ್ರೆ ನನಗೆ ಸಖತ್ ಇಷ್ಟ ಆಯಿತು. ಸೊ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಲೈಕ್ ಸಮ್ಟೈಮ್ಸ್ ಅನ್ನುತ್ತೆ ಬೇರೆಯವ್ರ ಮೇಕಪ್ ನೋಡುವಾಗ ಅನ್ಸುತ್ತೆ ನಮಗೆ ಇಷ್ಟು ಆಡಾಗಿ ಕಾಣಿಸುತ್ತಲ್ಲಪ್ಪ, ಹೆಂಗೆ ಕಾಣಿಸ್ತಿತ್ತಲ್ವ ಅಂತ. ಬಟ್ ಇವತ್ತು ಸ್ವತಃ ನಾನೇ ಮೇಕಪ್ ಹಾಕಿದ ತಕ್ಷಣ ನಂಗೆ ಅನಿಸ್ತು ಇಲ್ಲ ನನ್ನ ಟೋನ್ಗೆ ಸೂಟ್ ಆಗೋ ಥರ ಮೇಕಪ್ ಆಗಿದೆ ಅಂತ. ಸೊ ನಂಗೇನೋ ಎಕ್ಸ್ಟ್ರಾ ಲೇಯರ್ಸಲ್ಲಿ ಮೇಕಪ್ ಹಾಕಿದ್ದಾರೆ ಅನ್ನೋಂಥ ಫೀಲ್ ಇಲ್ಲ. ಸೊ ನಂಗಂತೂ ಸಖತ್ ಇಷ್ಟ ಆಯಿತು ಇವತ್ತಿನ ಮೇಕಪ್. ಸೊ ಆಬ್ವಿಯಸ್ಲಿ ದ ಕ್ರೆಡಿಟ್ ಪ್ಲಶ್ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು. ಸೊ ನನಗಂತೂ ಸೂಪರ್ ಇಷ್ಟ ಆಯಿತು. ನಿಮ್ಗೆ ಏನಾದರೂ ಮೇಕಪ್ಸ್ ಬೇಕಿದ್ರೆ ಅಥವಾ ಯಾವುದೇ ರೀತಿಯ ಬ್ಯೂಟಿ ಸರ್ವಿಸಿಗಾಗಿ ನಿಮ್ಮ ಫಸ್ಟ್ ಚಾಯ್ಸ್ ಪ್ಲಶ್ ಬ್ಯೂಟಿ ಪಾರ್ಲರ್ ಆಗಿರಲಿ ಅಂತ ಹೇಳ್ದ. ಸೊ ಇವತ್ತಿನ ಸಂಚಿಕೆನ ಇನ್ನು ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಒಂದು ಹೊಸ ಟಾಪಿಕ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.